Hello guys, good morning. ವಿಷಯ ದಾದ ಪಂಡ ಅಂಡ್ ಸೊ ಲಾಸ್ಟ್ ಟೈಮ್ ವೀಕೆಂಡ್ ಜಾಲಿ ಮಂದ. ಸೊ ಈ ಸಲ ವೀಕೆಂಡ್ ಲೈಕ್ ಈ ಸಲ ಒಂದು ಟ್ರಿಪ್ ಉಂಡು. ಸೊ ನೆಟ್ ದಾದ ಉಂಡು ಪಂಡ ನಾರ್ಮಲ್ ಏಪಲ ತಿರುಗುಲೆಕ್ಕ ನಾರ್ಮಲ್ ಅಲ್ಪ ಅಲ್ಪ ಮುಲ್ಪ ಕುಡ್ಲಾ ಪೋದ್ ಬರ್ಪಣಿ ಅಂಚತ್ತು. ಸೊ ಇನಿ ಈ ಸಲ ದಾದ ಉಂಡು ಪಂಡ ಫ್ರಮ್ ಮ್ಯಾಂಗ್ಳೂರ್ ಟು ಆದಿಯೋಗಿ. ಸೊ ಅಡೆ ಪೋಂದುಲ್ಲ ಈಶಾ ಫೌಂಡೇಶನ್ಗೆ. ಸೊ ಅಲ್ಪ ನಮ್ಮ ಇನಿ ನೈಟ್ ಟ್ರೈನ್ ಅರೌಂಡ್ 11:30. ಸೊ ಇತ್ತೆ ಆಫೀಸ್ ಪೋಂದಿಲ್ಲ, ಆಫೀಸ್ ಪೋದು ಇಲ್ಲ ಬರ್ತದೆ ತೂವಡು ಇಲ್ಲ ಬರ್ಪುಣಿ ಈಜಿನ ಬ್ಯಾಗ್ ಪೂರ ಪತಂದೆ ಬೈದೆ ಸಿಚುವೇಶನ್ ತೂವಡು ಸಿಚುವೇಶನ್ ಓಕೆ ಏನಿತ್ತನ ಅಲ್ಪನೆ ಫ್ರೆಶ್ ಅಪ್ ಆದು ಅಲ್ಪನೆ ಟ್ರೈನ್ ಬರ್ತದೆ ನಮ್ಮ. ಸೊ ಇಫ್ ಇನ್ ಕೇಸ್ ಅವಳು ಆಯ್ಜಿನ ಫ್ರೆಶ್ ಅಪ್ ಮಾಡ್ತಾರೆ ಅದು ಕಂಫರ್ಟೇಬಲ್ ಆಯ್ಜಿನ ಇಲ್ಲ ಬರ್ತದೆ ಪಿರ ಇಲ್ಲ ಕುಡ್ಲಾ ಪೋದು ಟ್ರೈನ್ ಪತ್ತೋಡು ಬಂದಿಲ್ಲ. ಸೊ ಸ್ಲೋ ಮಾಡಿ ಓಕೆ ನನ್ನ ನೆಕ್ಸ್ಟ್ ದ ವಿಡಿಯೋ ಪೂರ ಪೋಸ್ಟ್ ಮನ್ಪೆ ಲೈಕ್ ಟ್ರೈನ್ ಇಡದಲ್ಲ ಜಾಲಿ ಮನ್ಪಲೆಗ್ ಇಜ್ಜ ಐ ಗೆಸ್ ಬಿಕಾಸ್ 11:30 ಟ್ರೈನ್ ಪಂಡ ನಿಕ್ಲೆಗ್ ಓಪನ್ ಜೆಪ್ಪುನಿ ಆಪನ್ ఒక ಅಲ್ಪ ಮರ್ಲು ಕಟ್ಟೆನ ಟ್ರೈನ್ ಸೈಡ್ ಕುಲ್ದೆ ನಕ್ಲು ಪಾಡ್ಯಾರ ಮಂಡೆ ಮನಿ ಪಂದ ಜೆಪ್ಪಲೆ ಅನ್ನ ಯಾವ ಮರ್ಲು ಕಟ್ಟೆನ ಪಂಡ ಮೆಲ್ಲ ಬಾತಿರ್ ನಾಯಿ ಲೈಕ್ 11:30 పోపుని ముసుకపాడు చెప్పుని బొక్కద ಹಲೋ ಗಾಯ್ಸ್, ನಮ್ಮ ಇತ್ತೆ ಬೈದ ಮರದಮಲೈ ಟೆಂಪಲ್. ಸೊ ನಮ್ಮ ವಾಕ್ ಮಂತೊಂದು ಪೋಂದಿಲ್ಲ ನಮ್ಮ ರೋಹಿತರ್ ಮೂಲರ್ ಎಂಚ ಒಂದೊಂದು ಎಕ್ಸ್ಪೀರಿಯನ್ಸ್ ಮಸ್ತ್ ನಡಪರ ಉಂಡು, ಮಸ್ತ್ ಲಾಂಗ್ ಉಂಡಿಗೆ ಅಂದು ಪಾರಂಡಿಗೆ ಟೆಂಪಲ್ ಅವ್ರು ತೋಜೊಂದುಂಡು ತೋಜವೆ ನಿಕ್ಲೆಗೆ ಅಂದ್ರೆ ಮುಲ್ಪ ನಡ್ತೊಂದು ಪೋಂದಿಲ್ಲ. ಸೊ ಮುಲ್ಪ ಬಸ್ ಉಂಟು. ಸೊ ಅವು ಟಾಪ್ ದ ಟೆಂಪಲ್ ಅಡೆಪ ಇರುತ್ತೆ ನಮ್ಮದು ರೋಹಿತರು ಅವರಿಗೆ ನಡ್ಕೊಂಡು ಪೋಂದುಲ್ಲೇರು ನಮ್ಮ ಪಿಡೈ ಬಾಯ್ ನೀಲೇಶ್ ಉಲ್ಲೇರು ಮೂರು ಜವನಿಯರು ಬರೋ ಸೆಂಟರ್ ಬರೋದಿಲ್ಲೇರು ನಮ್ಮ ಜವನಿ ಫುಲ್ ಬಾಂಡ ಸೆಕೆ ಉಂಡು. ಸೊ ಒಂಜಿ ಮುಂಡು ಪಾಡ್ದೇರು ಮುಂಡು ಬಾಯಿ ತಿಕ್ಕೇರು ಎಂಚ ಉಂಡು ಮುಂಡು ಬಾಯಿ ಬಾಯಿ ಬರ್ಪು ಜೋಡು ಉಪ್ಪಡ್ ಮುಂಡು ಬಾಯಿ ಪಾತಿರೋದು ಇಜ್ಜೇರು ದಾಲ ಪಂಡ ನೋ ಸ್ಪೀಚ್ ಪಂಡ ಫುಲ್ ಇಚ್ಚೆ ಏಸಿ ಪೂರ ಕಂಫರ್ಟ್ ಪೂರ ಎಡ್ಡೆ ಉಂಟು ಅದೇ ಕಂಫರ್ಟ್ ಪೂರ ಎಡ್ಡೆ ಉಂಟುಗೆ ಈ ಸೈಡ್ ನಮ್ಮ ಮೇನ್ ಕೈ ಗೌತಮರುಲ್ಲೇರು ಪಂಡ ನಾಚಿಗೆ ಪಂಡ ಗೌತಮೇರು ಪಂಡ ನಾಚಿಗೆ ತುಲೆ ಎಂದೆ ಪೊಕ್ಕೇಲೆ ಟೋಟಲ್ ಆ್ಯಕ್ಚುಲಿ 22 ಮೆಂಬರ್ಸ್ ಬೈದ. ಸೊ ನೆಟ್ ನಮ್ಮ 2 ಜನ ಮಾತ್ರ ಬೈ ವಾಕ್ ಪೋಪುನಿಲ್ಲ ఒక ಪೂರ ಬಸ್ ಕಾತದು ಬಸ್ ಇಟ್ಟು ಹೋಗಿರುತ್ತೆ ಆಲ್ಮೋಸ್ಟ್ ರೀಚ್ ಆಯ. ಸೊ ತೂಕ ಆಗಲ್ಲ ಒಂದು ತಿಕ್ಕೋರ ತೂಕ వచ్చింది. ಸ್ವಾಮೀಜಿ ಲೈಕ್ ಆರು ಧ್ಯಾನ ಮಂತನ ಗುಹೆ ಉಂಡು ಬಟ್ ಏರು ಎಂಕ್ಲೆಗ್ಲು ಗೊತ್ತಿದ್ವಿ ತಮಿಳ್ನಾಡಕ್ಕೆ ಆರು ದಾದನ ಪಂಡೇರು ಬಟ್ ನಡೆದು ಇಂಜೆ ವೀಡಿಯೋ ಪೂರ ದೆಪ್ಪರೆ ಬಲ್ಲಿ ಪಾಡ್ದೇರು. ಸೊ ವೀಡಿಯೋ ಪೂರ ತಮಿಳ್ ಏರನ್ನು ಓದರ ಗೊತ್ತಿನ ಪಂದೆ ಓದುದು ಆಗ ಏರು ಸ್ವಾಮೀಜಿ ನೈಟ್ ಬರೀ ಡ್ಯಾನ್ಸನ್ನ ಸಾದಿಟ್ಟು ಪೋನಾಗ ಕೆಲವರು ಮಡಿಪಿಚ್ಚೆ ತಂದು ನಾರ್ಮಲ್ ಸಾರಿ ಪತ್ತದ ಇಜ್ಜ ಕಾರ್ಡ್ ನಮ್ಮ ನೆಟ್ಟು ಮೊಣಕಾಲ್ಡು ಉಂತುದು ಭಿಕ್ಷೆ ಬೇಡ ಒಂದು ಇತ್ತೇರು. ಸೊ ಮುಲ್ಪ ಅಂಗಡಿದ ಆಂಟಿಡ ಬತ್ತ ನಮ್ಮ ಕೇಂಡ ದಾದ ಆಂಟಿ ಅವು ಮಡಿಪಿಚ್ಚೆ ಪಂಡ ದಾದ ಅಂದ್ರೆ ಐಕ ಆರು ಪಂಡೇರು ಮಡಿಪಿಚ್ಚೆ ಪಂಡಗೆ ಲೈಕ್ ಇತ್ತ ಓದಿ ನಮ್ಮ ಊರುಡಿತ್ತದ ಪರಕೆ ಪಂಪ. ಸೊ ಅಂಚೆನೆ ಮುಲ್ಪ ಊರ್ದಾಕಲು ಪರಕೆ ಪಂಪೇರು ಪರಕೆ ಪಂಡ ಐಟ್
ನಿಖಲಿಕ್ಕೆ ನಮ್ಮ ದಾದಾಪ ಬೇಡೊಂದ ವಾಂಡ ಮಕ್ಕಳಿಗೆ ದೇವರಿಗೆ ಅಲ್ಪ ಭಿಕ್ಷೆ ಬೇಡದು ಅಲ್ಪ ಬತ್ತಿನ ಕಾಸನ್ನು ಉಂಡಿಗೆ ಪಾಡ ಬಂದು ಪಂಪೇರಿಗೆ ಸೊ ಆತೆ ಅವು ಮಡಿ ಪಿಚ್ಚೆ ಬಂದು ಇದು ನಮ್ಮ ಪೋಪುನ ವೇಡ್ ಲಂಚಿನ ಒಂದು 3-4 ಜನ ಇದ್ದೇವೆ ಮಡಿ ಪಿಚ್ಚೆ ಬಂದು ಕೇನೊಂದಿತ್ತೇರು ಅಂಚ ಆಂಟಿಡ ಬತ್ತು ಕೇಂದ ಸೊ ಅಂಚ ಪಂಡೆ ಸೊ ಮತ್ತು ಮುಲ್ಪ ನಮ್ಮ ಜ್ಯೂಸ್ ಪುರ ಪರ್ನಿಂದ ಇಂದು ನಮ್ಮ ಊರುಡ ಅಪ್ಪನ ನೆಲ್ಲಿಕಾಯಿ ಸೇಮ್ ಉಂಡು ಗೊರ್ಚಿ ಬಂಡ್ಲ ತಿನ್ನೆ ಧರ್ಮ ಕೊರಿಯ ಇನ್ನೊಂದಲ್ಲ ಅದಕ್ಕೆ ಕೈಲೇ ಬಂದಿಲ್ಲ ಸ್ಟಾರ್ಟಿಂಗ್ ಎಲ್ಲಕ್ಕೆ ಕೂಡ வெச்சிட்டு ஸ்டார்ட் பண்ணாங்க சொன்னா இப்படி இங்கே ஸ்டார்ட் இல்ல அதுல ஸ்டார்ட் பண்ணுங்க இது இந்த நீளம் மட்டும்தான் கட் பண்ணணும் இந்த வயர் கட் பண்ணி இங்கே வயர் ஃபுல்லு கையில் இல்லை கம்பி இதுக்கு எப்படி நீளத்துக்கு ரைட்டாக இருக்கும் இந்த கம்பி ಉಲಾಯಿ ಕರ್ಬದಿತ್ತು ಅಂಡ್ ಅವು ನಾರ್ಮಲ್ ಇತ್ತು ವಯರ್ ಉಂಟದ ನಾರ್ಮಲ್ ವಯರು ಅಜಿಟೇಟ್ ಉಂಟು ಸೊ 5 ಇಂಚ ಫಸ್ಟ್ ಕರ್ಬದಿತ್ತು 5 ಇಂಚ ಈ ವಯರ್ನ ಸುಂದುದು ಐನು ಬೇಕಾ ಡಿಸೈನ್ ಅದು ಇಂಚ ಶೋಕ್ ಮಾಡ್ತು ಫುಲ್ಲು ಸ್ಟಾರ್ಟಿಂಗ್ ಹಿಡಿದು ಕೈಟೆ ಸ್ಟಾರ್ಟಿಂಗ್ ಮಾಡ್ಕೊಂಡಾಗ ಸೈಡ್ ಹಿಡಿದು ಸ್ಟಾರ್ಟ್ ಮಾಡ್ತೀನಿ ಈಗ ಐನು ಪೀಸ್ ಮಾಡ್ತೀವಿ ಸ್ಟಾರ್ಟ್ ಮಾಡ್ತೀವಿ பயங்கரதா வயர் வயர் மட்டும் வச்சு அப்படியே ஸ்டார்ட் வந்து கட் பண்ணிட்டு இது அடி போட்டுருவோம் இந்த பக்கம் இப்படி அடி போட்டுருவோம் போட்டுட்டு அப்புறம் ஸ்டார்ட் இது வயரா இதுக்கு என்ன சொல்லுவாங்க வயர் சொல்லுவாங்க கூட இப்போ ஃப்ரீயாக இருந்தால் பண்ணுவீங்களா இது வீட்டில் தோட்டம் ஏதாச்சும் இருக்கா வீட்டில் தோட்டம் சின்ன தோட்டம் வீடை சுற்றி சின்ன மரங்கள்லாம் வச்சுருக்கோம் கொய்யா மரம் பப்பாயா மரம் நெல்லிக்காய் மரம் நவா மரம் இருக்குது அது ஆனால் இப்போ தான் ನೀರು ಬೇಡ ಕೋಲ್ಡ್ 7 ಅಪ್ ಇರ್ತದೆ अरे तश बरे पयने यान तू अंदरले पण डेगे चेंज मानते ಹೆಜ್ಜೆ ಅವು ಲಾಗು ಹೋಗ್ಬಿಡಿ ಟಾಟಾ ಏ ನೀಲು நான் கடையோட ஓனர் நான் குடிச்சு இவங்களுக்கு கொடுத்தா அவ்வளோதான் நான் குடிச்சிட்டேன் நான் டேஸ்ட் பண்ணிட்டு குடிச்சிட்டு அவங்களுக்கு கொடுத்துருக்கேன் நான் எனக்கு எதாவது ஆகலைன்னா அவங்களுக்கு ரொம்ப நல்ல ஓனர் ஃப்ரீயா தர மாட்டேன் ஓனர்னா उसका धोंडे में पानी डालना पानी எங்க இருக்கு என்னெல்லாம் கருதி பேர் ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ ಬಿಟ್ಬಿಡಿ ಅಣ್ಣ ಬಳ್ಳೆ ಗೈಸ್ ಅದೇ ಇದು ಭಾರಿ ಎಟ್ಟೆ ಗೊತ್ತದೆ ಇದು ಕೋರಿ ಪಾಟ್ನ ನಿಲ್ಲದೆ ಬಾಜಿ ರೆಡ್ಡೆ ಗೆತ ಮಸ್ತ್ ನ್ಯಾಚುರಲ್ 7 ಅಪ್ ಬರೋದಿಲ್ಲ ಎಸ್ కొంచెం మొత్తం భారీ అడ్డే హలో ఇక్కడ వరపర్ణ పర్చ హలో వరపర్ణ వన్ మోర్ గ్లాస్ ఉందో వరపర్ణ ఇక్కడ వరపర్ణ ఇరగేనే వన్ మోర్ తమిళనాడు అలా అయితే ఇక ముంచి ఒక ఆమెట్ ఉండు కలర్ ద పొడి పొడి ಬೋಟಿ ఒక ಮೂಲ ಒಂಜಿ ದಾದನ ಉಂಡು ದಾದನ ಇಂಕಲ ಕಮ್ಮಿ ಆಂಟಿ ಅದೇ ಅವಳು
ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಸೊ ಫೈನಲಿ ನಮ್ಮ ಡೆಸ್ಟಿನೇಷನ್ ಬೈದ ಈಶಾ ಫೌಂಡೇಶನ್. ಸೊ ಬಾಯ್ಸ್ ಪೂರ ಮೂಲೆ ಉಳ್ಳೇರು. ಬಾಯ್ಸ್ ಪೂರ ಆ್ಯಕ್ಚುಲಿ ಬಿಸಿ ವಿತ್ ದೇರ್ ಫೋಟೋ ಶೂಟಿಂಗ್. ಸೊ ಕೆಲವರು ಅಲ್ಪ ಉಳ್ಳೇರು ಆ ಸೈಡ್ ಉಳ್ಳೇರು, ಕೆಲವರು ಮೂಲೆ ಉಳ್ಳೇರು ನಮ್ಮ ಒಟ್ಟಿಗೆ ಫೋಟೋ ಶೂಟ್ ಮಾಡೋರು. ಸೊ ಡೆಸ್ಟಿನೇಷನ್ಸ್ ಆದ. ಸೊ ನಮ್ಮ ಮುಲ್ಪುಣ ಆಂಡ ನಮಗೆ ನೆಕ್ಸ್ಟ್ ಒಂಜಿ ಟೆಂಪಲ್ ವಿಸಿಟ್ ಉಂಡು. ಅವು ಆದ ಬುಕ್ ಸೀದಾ 11 ಟ್ರೈನ್ ಸೀದಾ ಕುಡ್ಲಾಗ್ ಅಡೆಗ ನಮ್ಮ ಈ ಸಲದ ಪ್ಲ್ಯಾನ್ ಆಗಿ. ಸೊ ನಿಖಲ್ ಬ್ಯಾಕ್ಗ್ರೌಂಡ್ ತಗೋಲಿ ಊರೆಲ್ಲ ಆ್ಯಕ್ಚುಲಿ ಬಿಸಿ ಉಳ್ಳೇರು. ಒಂದು ಫೋಟೋ ತೆಪ್ಪುನಟ್ಟೆ ಉಳ್ಳೇರು ಊರೆಲ್ಲ. ಸೊ ಇದನ್ನ ಬ್ಯಾಕ್ ಸೈಡ್ ವ್ಯೂಸ್ ಪೂರ ತಗೋಲಿ ನಿಖಲ್. ಇದನ್ನ ಈಶಾ ಫೌಂಡೇಶನ್ ಟೆಂಪಲ್. ನಾವು ಧ್ಯಾನ ಮಂದಿರಗಳ ಹೋದಿತ್ತ. ಧ್ಯಾನ ಮಂದಿರದ ಅನ್ಕೊಂಡ ಇರಾಗ ನಮಗೆ ಫೋನ್ ಯೂಸ್ ಮಾಡ್ಲಿಕ್ಕೆ ಇದ್ದಿ ಅಲ್ಪ ಆಯ್ತು ಉಲಾಯಿ. ಸೊ ಅಲ್ಪ ಆಯ್ತು ವೀಡಿಯೋ ಪೂರ ದಾರ ಐತಿ ಖಾಲಿ ಹೋದ ಬತ್ತ ಅಲ್ಪ ಫೋನ್ ಪೂರ ಒಂದು ಲಾಕರ್ ಬರ್ತಾರೆ. ಲಾಕರ್ದ ಉಲಾಯ್ದು ಸೊ ಅಲ್ಪ ಆದ ಬೊಕ್ಕ ಪೂರ ತಿರುಗದ ಆದ ಬೊಕ್ಕ ಫೋನ್ ಇರಾಗ ಬ್ಯಾಕ್ ಬರ್ತಾರೆ. ಸೊ ಆದ ಬೊಕ್ಕ ನಮ್ಮ ಇಡೇ ಬರ್ತ ಈಶಾ ಫೌಂಡೇಶನ್ ಈಶಾ ಸ್ಟ್ಯಾಚು ಉಂಟು ಅಡೆ ಬರ್ತದ ಬೇರೆ ಫೋನ್ ಯೂಸ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಬಾಯ್ಸ್. ಸಿ ಯು ಲೇಟರ್. ಸೊ ನಮ್ಮ ಏನಿದೆ ಜರ್ನಿ ಪೂರ ಆದು ಇತ್ತು ನಮ್ಮ ಬದನ ಜಂಕ್ಷನ್ ಇಲ್ಲ ಟ್ರೈನಿಗೆ ವೆಯ್ಟ್ ಮಂತೊಂದಿಲ್ಲ. ಸೊ ಇತ್ತು ಅರೌಂಡ್ 11:45 ಟ್ರೈನ್ ಉಂಡು. ನಮ್ಮೈತೆ ಆಲ್ರೆಡಿ ಇತ್ತು 11. ಸೊ ನಾವು ನಂಗೆ 45 ಮಿನಿಟ್ಸ್ ಕಾಪೋಡು. ಸೊ ಬಾಯ್ಸ್ ಪೂರ ಲೆವೆಲ್ ಉಳ್ಳೇರು ಚಿಲ್ಲಿಂಗ್. ಓಕೆ, ಥ್ಯಾಂಕ್ಸ್ ಗೈಸ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ನೆದ್ದು ಮಲ್ಲ ಲಾಗ್ ಇರ್ತಿಕ್ಕ. ಸಿ ಯು ಗೈಸ್, ಬಾಯ್ ಬಾಯ್.